ಮಂಗಳೂರಿನ ಅಧ್ಯಪಾಡಿ ಬಿಬಿಲಚಿಲ್ನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಅಷ್ಟಪವಿತ್ರ ನಾಗಬ್ರಹ್ಮ ಮಂಡಲೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು ಫೆಬ್ರವರಿ 6ರವರೆಗೆ ನಡೆಯಲಿದೆ. ಆ ಪ್ರಯುಕ್ತ 2 ತುಳು ಭಕ್ತಿಗೀತೆ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಪೂಜ್ಯ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರ ಶುಭಾಶೀರ್ವಾದದೊಂದಿಗೆ ಬ್ರಹ್ಮಶ್ರೀ ಶಿಬರೂರು ಶ್ರೀ ವೇದವ್ಯಾಸ ತಂತ್ರಿಗಳ ಅಮೃತ ಹಸ್ತದಿಂದ ಹಾಗೂ ವೇದಮೂರ್ತಿ ಕಟೀಲು ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣ್ಣರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ. ಫೆಬ್ರವರಿ 3ರಂದು ಧಾರ್ಮಿಕ ಸಭಾ ವೇದಿಕೆಯಲ್ಲಿ ಬಿಬಿಲಚಿಲ್ ದುರ್ಗಾ ಪರಮೇಶ್ವರಿ ದೇವಿಯ ತುಳು ಭಕ್ತಿಗೀತೆ ಲಚ್ಚನದ ಲಕ್ಷ್ಮಿ ಮತ್ತು ಬಿಬಿಲಚಿಲ್ದ ಐಸಿರಿ ಎಂಬ 2 ತುಳು ಭಕ್ತಿಗೀತೆಗಳನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಲಚ್ಚನದ ಲಕ್ಷ್ಮಿ ತುಳು ಭಕ್ತಿಗೀತೆಯನ್ನ ರಚಿಸಿದ್ದು ಅಮರನಾಥ್ ಪೂಪಾಡಿಕಲ್ಲು ಸಾಹಿತ್ಯವನ್ನ ಬರೆದಿದ್ದಾರೆ. ತ್ರೀಕ್ಷಾ ಮಠ್ಯಾರು ಮತ್ತು ಲಾವಣ್ಯ ಎಲ್ ಶೆಟ್ಟಿ ಚೇಳ್ಯಾರು ಅವರು ತಮ್ಮ ಸುಮಧುರ ಕಂಠದಿಂದ ಹಾಡಿದ್ದಾರೆ. ಯೋಗೇಶ್ ಶೆಟ್ಟಿ ಬಯಲುತಿಂಜವರ ನಿರ್ಮಾಣದಿಂದ ಈ ಗೀತೆ ಮೂಡಿಬಂದಿದೆ. ಅನುಷ್ ಶರತ್ ಆಳ್ವ ಅವರ ಸಂಯೋಜನೆಯೊಂದಿಗೆ ತುಳು ಭಕ್ತಿಗೀತೆ ಅದ್ಭುತವಾಗಿ ಮೂಡಿಬಂದಿದೆ. ಬಿಬಿಲಚಿಲ್ನ ಶ್ರೀ ದುರ್ಗಾ ಪರಮೇಶ್ವರಿ ಕುಣಿತ ಭಜನಾ ತಂಡ ಅರ್ಪಿಸುವ ಬಿಬಿಲಚಿಲ್ದ ಐಸಿರಿ ತುಳು ಭಕ್ತಿಗೀತೆಯನ್ನು ರಚಿಸಿದ್ದು ವಿನಯ್ ಕುಮಾರ್ ಅಧ್ಯಪಾಡಿ ಸಾಹಿತ್ಯ ಗಾಯನ, ಅಶ್ವಿನಿ ವಿನಯ್ ಕುಮಾರ್ ಅಧ್ಯಪಾಡೆ ಸಹಗಾಯನ, ಲಿಖಿತ್ ಅಧ್ಯಪಾಡೆ ನಿರ್ದೇಶನ, ಭವಿತ್ರಾಜ್ ಪೊರ್ಕೋಡಿ ಅವರ ಸಂಕಲನದೊಂದಿಗೆ ತುಳು ಭಕ್ತಿಗೀತೆ ಅದ್ಭುತವಾಗಿ ಮೂಡಿಬಂದಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.